ಪುತ್ತೂರಿನ ಕುತ್ಕಾಡಿಯಲ್ಲಿ ಮನೆ ಮಂದಿಯನ್ನ ಕಟ್ಟಿಹಾಕಿ ದರೋಡೆ ಪ್ರಕರಣದ 6 ಆರೋಪಿಗಳನ್ನ ವಿಶೇಷ ತಂಡ ರಚಿಸಿ ಪೊಲೀಸರು ಬಂಧಿಸಿದ್ದು, ಸುದ್ದಿಗೋಷ್ಠಿಯಲ್ಲಿ ಎಸ್ಪಿ ರಿಷ್ಯಂತ್ ಮಾಹಿತಿ ನೀಡಿದ್ದಾರೆ. ಸೆಪ್ಟೆಂಬರ್ 7ರಂದು ಬಡಗನ್ನೂರು ಗ್ರಾಮದ ಕುತ್ಕಾಡಿಯಲ್ಲಿ ಘಟನೆ ನಡೆದಿದ್ದು, ಖತರ್ನಾಕ್ ತಂಡ ಟೆಕ್ನಿಕಲ್ ಆಗಿ ದರೋಡೆ ಮಾಡಿದೆ ಎನ್ನಲಾಗಿದೆ. ಕೇರಳ ಮೂಲದ 5 ಮತ್ತು ವಿಟ್ಲದ ಪೆರ್ವಾಯಿ ಮೂಲದ ಕುಖ್ಯಾತರ ಬಂಧಿಸಿದ್ದು, ಓರ್ವ ಈಗಾಗಲೇ ಜೀವಾವಧಿ ಶಿಕ್ಷೆಯಲ್ಲಿರುವ ರವಿ ಪೆರೋಲ್ ರಜೆಯಲ್ಲಿ ಆಗಮಿಸಿದ್ದ ವೇಳೆ ಉಳಿದ 6 ಮಂದಿಯ ಜೊತೆ ಸೇರಿ ದರೋಡೆ ಮಾಡಿದ್ದ ಎನ್ನಲಾಗಿದೆ. 6 ಆರೋಪಿಗಳ ಮೇಲೂ ಹಲವಾರು ಪ್ರಕರಣಗಳು ವಿವಿಧ ಠಾಣೆಗಳಲ್ಲಿ ಇದ್ದು, ಕಾಂಗ್ರೆಸ್ ಮುಖಂಡ ಗುರುಪ್ರಸಾದ್ ಅವರ ಮನೆಯಲ್ಲಿ ದರೋಡೆ ಮಾಡಿದ್ದಾಗಿ ಮಾಹಿತಿ ಲಭ್ಯವಾಗಿದೆ. 8 ಪವನ್ ಚಿನ್ನ, 30,000 ನಗದು ದರೋಡೆ ಮಾಡಿದ್ದು, ಎಸ್ಪಿ ರಿಷ್ಯಂತ್, ಡಿವೈಎಸ್ಪಿ ಗಾನ ಪಿ ಕುಮಾರ್, ಪುತ್ತೂರು ಗ್ರಾಮಾಂತರ ವೃತ್ತ ನಿರೀಕ್ಷಕ ರವಿ ಮಾರ್ಗದರ್ಶನದಲ್ಲಿ ಆರೋಪಿಗಳ ಪತ್ತೆ ಮಾಡಿದ ಪೊಲೀಸ್ ತಂಡಕ್ಕೆ ಎಸ್ಪಿ ರಿಷ್ಯಂತ್ ನಗದು ಬಹುಮಾನ ಹಸ್ತಾಂತರಿಸಿದ್ದಾರೆ. ಈ ಕ್ರೈಮ್ ಮಾಡಿಬಿಟ್ಟು ವಾಪಸ್ ಈಗ ಆಲ್ರೆಡಿ ರಿಕವರಿನೂ ಆಗಿದೆ. ಸೊ ಒಂದು ಚೈನು, 2 ಬಳೆ ಮತ್ತೆ ಸ್ವಲ್ಪ ಕ್ಯಾಶ್ ಹ್ಯಾಸ್ ಬಿನ್ ರಿಕವರ್ಡ್. ಸೊ ಇದರಲ್ಲಿ ಪ್ರಮುಖ ಆರೋಪಿ ಅಂದ್ರೆ ಬೇಸಿಕಲಿ ಇದು ಲೋಕಲ್ ಅಡ್ರೆಸ್ ಎಲ್ಲ ಈ ಸುಧೀರ್ ಅನ್ನೋನು ತೋರಿಸ್ತಾನೆ. ಅಂದ್ರೆ ಯಾರ ಮನೆ ಅಟೆಂಪ್ಟ್ ಮಾಡ್ಬೋದು ಅನ್ನೋ ಡೀಟೇಲ್ಸ್ ಬಂದು ಈ ಸುಧೀರ್ ಅನ್ನೋನು, ಅದೇ ನಮ್ಮ ವಿಟ್ಲ ಲಿಮಿಟ್ಸ್ ನಲ್ಲಿರುವಂತವನು ತೋರಿಸ್ತಾನೆ. ಉಳಿದವರೆಲ್ಲ ಪ್ಲಾನ್ ಮಾಡಿ ಮಾಡ್ತಾರೆ. ಸೊ ಇದರಲ್ಲಿ ರವಿ ಅನ್ನೋನು ಆಸ್ ಐ ಸೆಡ್ ಆಲ್ರೆಡಿ ಜೈಲ್ನಲ್ಲಿದ್ದು ಪೆರೋಲ್ನಲ್ಲಿ ಆಚೆ ಬಂದಿರೋ ಟೈಮ್ನಲ್ಲಿ ಮಾಡುವಂಥದ್ದು. ಅವನ ಮೇಲೆ ಅದೇ ನಾನು ಹೇಳ್ದಂಗೆ 5 ಕೇಸ್ ಇದೆ ಆಲ್ರೆಡಿ ಹಳೆ ಪೆರೋಲ್ನಲ್ಲಿ. ಸೊ 5 ಕೇಸ್ ಇದೆ, ಅದರಲ್ಲಿ ಒಂದು ಕೇಸ್ನಲ್ಲಿ ಕನ್ವಿಕ್ಷನ್ ಆಗಿದೆ. ಸೊ ಜೈಲ್ನಿಂದ ಪೆರೋಲ್ ಮೇಲೆ ಬಂದಾಗ ಈ ಕ್ರೈಮ್ ಮಾಡಿಬಿಟ್ಟು ವಾಪಸ್ ಈಗ ಆಲ್ರೆಡಿ ಜೈಲ್ನಲ್ಲಿ ವಾಪಸ್ ಹೋಗಿದ್ದಾನೆ. ಸೊ ನಿನ್ನೆ ರಾತ್ರಿ ಫಸ್ಟ್ 11 o'clockಗೆ 3 ಜನ ಅರೆಸ್ಟ್ ಆಗಿದ್ದಾರೆ. ಉಳಿದವರು ಈಗ ಬೆಳಗ್ಗೆ ಅಷ್ಟು ಜನ, ಉಳಿದಿದ್ 3 ಜನ ಬೆಳಗ್ಗೆ ಅರೆಸ್ಟ್. ಈ ಯಾರ ಮನೆ ಮೇಲೆ ಅಟೆಂಪ್ಟ್ ಆಗಿದೆಯಲ್ಲ ಗುರುಪ್ರಸಾದ್, ಅವನು ಮುಂಚೆನೆ ಪರಿಚಯ ಇದ್ದ. ಸುಧೀರ್ಗೆ ಪರಿಚಯ ಇರುವಂತ ಮನುಷ್ಯ. ಅವನ ಮನೆಗೆ ಅಟೆಂಪ್ಟ್ ಮಾಡ್ತಾರೆ. ಅಂದ್ರೆ ಅವ್ರ ಮನೆಯಲ್ಲಿ ಸೊ ಅದೇ ಗೊತ್ತಿಲ್ಲ, ಬಟ್ ಗೊತ್ತಿರೋ ವ್ಯಕ್ತಿ ಒಂದು. ಸೊ ಯೂಶಲಿ ಇರ್ಬೋದು ಅನ್ನೋ ಒಂದು ಉದ್ದೇಶ. ಇವನ್ ಮನೆಯಲ್ಲಿ ಸ್ವಲ್ಪ ಏನಾದ್ರು ಸಿಗ್ಬೋದು ಅನ್ನೋ ಒಂದು ಉದ್ದೇಶದಲ್ಲಿ ಇವನೇ ಸಜೆಸ್ಟ್ ಮಾಡ್ತಾನೆ ಸುಧೀರ್. ಬಿಕಾಸ್ ಈ ಉಳಿದವ್ರು ಕೇರಳದವ್ರಿಗೆ ಆ ಮನೆ ಏನು ಗೊತ್ತಿಲ್ಲ. ಈ ಸುಧೀರ್ ಅನ್ನೋನು ತೋರಿಸ್ತಾನೆ, ಸಜೆಸ್ಟ್ ಮಾಡ್ತಾನೆ. ಜೈಲ್ನಲ್ಲಿ ಇವ್ರಿಗೆಲ್ಲ ಕೆಲವ್ರಿಗೆ ಪರಿಚಯ ಆಗಿದೆ.